SCDCC ಬ್ಯಾಂಕ್ ವತಿರ್ದು ರೈತರಿಗೆ ಸಹಾಯ ಮಲ್ಪನ ನಿಟ್ಟಿಡು ಬೇತೆ ಬೇತೆ ಸಾಲ ಯೋಜನೆಯನ್ನು ಕೊರೊಂದುಲ್ಲ ಇನ್ನಿತ ಸಾಲ ವಿತರಣಾ ಲೇಸು ಜುಲೈ 14 ತಾರೀಕು ಕಾಂಡೆ 11 ಗಂಟೆಗೆ SCDCC ಬ್ಯಾಂಕ್ ಕುಡ್ಲದ ಕೇಂದ್ರ ಕಚೇರಿ ನಡಪೆರ ಉಂಡು ಪಣದು ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸುದ್ದಿಗೋಷ್ಠಿ ತೆರಿಪಾದರು. ಈ ಕೊರೋನಾ ಅವಧಿಯಲ್ಲಿ ಕೊರೋನಾ ಒಂದನೇ ಅಲೆ ಆಯಿತು, ಈಗ ಎರಡನೇ ಅಲೆ ಮುಗೀತಾ ಇರುವಂಥ ಸಂಕಷ್ಟದ ಸಮಯದಲ್ಲಿ ಸುಮಾರು 1.5 ವರ್ಷಗಳಷ್ಟು ಕಾಲ ದೀರ್ಘಾವಧಿಯಲ್ಲಿ ನಮ್ಮ ಆರ್ಥಿಕ ಬೆಳವಣಿಗೆಗೆ ಹೊಡೆತವನ್ನು ನೀಡುವಂಥ ಆಗಿದೆ ಕೊರೋನಾದಿಂದಾಗಿ. ಅಂಥ ಸಮಯದಲ್ಲಿ ನಾವು ಕೃಷಿಕರಿಗೆ, ಕೃಷಿಯೇತರ ರಂಗದಲ್ಲಿ ಕೆಲಸ ಮಾಡುವಂಥವರಿಗೆ, ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಹಾಗೂ ಎಲ್ಲ ಬಡವರ್ಗದವರಿಗೆ ಈ ಆರ್ಥಿಕ ಸಂಸ್ಥೆಯಿಂದ ಅವರ ಜೀವನವನ್ನು ಪುನರ್ಜೀವಿಸೋಸ್ಕರ ಕೆಲವೊಂದು ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ಅದರ ಒಂದು ಅಂಗವಾಗಿ ನಾವು 14/7/21 ರೈತ ಸ್ಪಂದನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಬ್ಯಾಂಕಿನಲ್ಲಿ ನಡೆಸ್ತಾ ಇದ್ದೇವೆ. ಇತ್ತೆ ಕೋವಿಡ್ ಸಂಕಷ್ಟದ ಪುರ್ತು ರಡ್ಡನೇ ಆಲೆತ ಅಬ್ಬರ ಕಡಿಮೆ ಆದ ಲಾಕ್ಡೌನ್ಲ ತೆರವಾತಂಡು ಜಿಲ್ಲೆಡು ಕೃಷಿ ಚಟುವಟಿಕೆಲ ಹೆಚ್ಚ ಆವುಂದುಂಡು ಅಂಚಾದು ರೈತ ಬಂಧುಲೆಗ್ ರೈತೇತರರಿಗೆ ಸುಲಭ ಬಡ್ಡಿದ ಬೇತೆ ಬೇತೆ ರೀತಿದ ಸಾಲಲೇನ್ ಕೊರೊಂದುಲ್ಲ. ಇನ್ನದ ವಿತರಣಾ ಲೇಸು 14 ತಾರೀಕು ಕಾಂಡೆ ಕುಡ್ಲದ SCDCC ಬ್ಯಾಂಕ್ ಕೇಂದ್ರ ಕಚೇರಿ ಆಟನೆ ಮಲ್ತದ 300 ಕೋಟಿ ರೂಪಾಯಿದ ಈ ಸಾಲ ಸೌಲಭ್ಯನು ಸಹಕಾರ ಸಚಿವರು ST ಸೋಮಶೇಖರ್ ಉದಿಪನ ಮಲ್ತದು ಸಾಲನ್ನು ವಿತರಣೆ ಮಲ್ಪೇರ್ಪಂಡದು ಡಾಕ್ಟರ್ MN ರಾಜೇಂದ್ರ ಕುಮಾರ್ ತೆರಿಪಾಯರು. ಅಲ್ಲಿ ವಿವಿಧ ಕೃಷಿ ಸಾಲ, ಯಾವಾಗಲೂ ಕೃಷಿ ಸಾಲ ಕೊಡ್ತೇವೆ, ಆದರೂ ಕೂಡ ಎಲ್ಲರೂ ಕೃಷಿ ಸಾಲವನ್ನು ಪಡಿಬೇಕು, ಸರ್ಕಾರದಿಂದ ಸಿಗುವಂಥ ಬಡ್ಡಿ ಸೌಲಭ್ಯವನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲ ಕೃಷಿಕರನ್ನು ಮತ್ತು ಹೊಸ ಕೃಷಿ ಸಾಲ ಪಡೆಯುವವರನ್ನು ಕೂಡ ಸೇರಿಸಿಕೊಂಡು ಸುಮಾರು 300 ಕೋಟಿಯಷ್ಟು ಸಾಲವನ್ನು ನಾಡಿದ್ದು 14ನೇ ತಾರೀಕಿಗೆ ನಾವು ವಿತರಣೆ ಮಾಡಲಿಕ್ಕಿದೆ. ಇದರ ಜೊತೆಗೆ ನಮ್ಮ ಕೃಷಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ನಾವು ಹೈನುಗಾರಿಕೆಗೂ ಕೂಡ ಒಂದು ವಿಶೇಷವಾದಂಥ ಉತ್ತೇಜನವನ್ನು ಕೊಡ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ಕೊರೋನಾ ಸಂಕಷ್ಟ ಸಮಯದಲ್ಲಿ ತಮ್ಮ ಆದಾಯಕ್ಕೆ ಕೊರತೆ ಬಂದಾಗ ಜೀವನವನ್ನು ಜೀವಿಸುವುದಕ್ಕೋಸ್ಕರ ತಮ್ಮಲ್ಲಿರುವಂಥ ಆಭರಣಗಳನ್ನು ಅಡವಿಟ್ಟು ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಯಾರು ನೀಡಿದ ಬಡ್ಡಿ ದರ ಅಂದರೆ ತಿಂಗಳಿಗೆ 75 ಪೈಸೆ ಬಡ್ಡಿ ದರದಲ್ಲಿ ಮೌಲ್ಯದ 90% ಸಾಲವನ್ನು ನೀಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೀಡ್ತಾ ಇದೆ. ಅಂದರೆ ಕೊರೋನಾದಲ್ಲಿ ಸಂಕಷ್ಟದಲ್ಲಿ ಇದ್ದವರು ಕೂಡ ತನ್ನ ಜೀವನವನ್ನು ರೂಪಿಸಬೇಕು, ಹೆದರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಈ ಕೆಲಸವನ್ನು ಮಾಡ್ತಾಯಿದೆ. ಇದರ ಜೊತೆಗೆ ಕೋಳಿ ಸಾಕಣೆಗೂ ಕೂಡ ನಾವು ಒತ್ತು ಕೊಡ್ತಾ ಇದ್ದೇವೆ ಮತ್ತು ಮೀನುಗಾರಿಕೆಗೂ ಕೂಡ ಒತ್ತು ಕೊಡ್ತಾ ಇದ್ದೇವೆ. ಅಂಚನೆ ಪೆಟ್ರೋಲಿಯಂ ಆಮದನ್ನು ಕಡಿಮೆ ಮಲ್ಪನ ನಿಟ್ಟಿಡು ಎಲೆಕ್ಟ್ರಿಕ್ ವಾಹನ ಮಾರಾಟಕ್ಕೆ ಉತ್ತೇಜನ ಕೊರಿಯರೆ ಎಲೆಕ್ಟ್ರಿಕ್ ಬೈಕ್, ಕಾರು ಖರೀದಿ ಮಲ್ಪನಕ್ಲೆಗ್ಲ ಕಡಿಮೆ ಬಡ್ಡಿದ ಸಾಲ ಸೌಲಭ್ಯ ಕೊರೊಂದುಲ್ಲ. ಮೀನುಗಾರರಿಗೆ ಸ್ವಸಹಾಯ ಸಂಘದ ಸದಸ್ಯರಿಗ್ಲ ಉಂದುವೆ ಪೊಟ್ಟು ಸಾಲ ವಿತರಣೆ ನಡಪೆರ ಉಂಡು ಪಣದು ಡಾಕ್ಟರ್ MN ರಾಜೇಂದ್ರ ಕುಮಾರ್ ತಿಳಿಪಾಯರು. ನಾವು ಇವತ್ತಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಏನು ಪೆಟ್ರೋಲ್ ಡೀಸೆಲ್ನ ಬೆಲೆ ದಿವಸದಿಂದ ದಿವಸಕ್ಕೆ ಏರ್ತಾ ಇರುವಂಥ ಸಮಯದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ನಾವು ಹೆಚ್ಚು ಒತ್ತು ನೀಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಯಾರು ಎಲೆಕ್ಟ್ರಿಕಲ್ ವಾಹನವನ್ನು ವಿದ್ಯುತ್ತಿನಿಂದ ನಡೆಯುವಂಥ ಎಲೆಕ್ಟ್ರಿಕಲ್ ವಾಹನವನ್ನು ಪಡೆಯುತ್ತಾರ ಅವರಿಗೆ ಎಲ್ಲ ವಾಹನಕ್ಕಿಂತ 1% ಬಡ್ಡಿ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ತ್ವರಿತವಾಗಿ ಅವನು ಕೊಟ್ಟ ಕೂಡಲೇ ಸಾಲ, ಸ್ಪಾಟ್ ಸಾಲ, ಸ್ಥಳದಲ್ಲೇ ಸಾಲ ನೀಡುವಂಥ ವ್ಯವಸ್ಥೆಯನ್ನು ಕೂಡ ಆದೇಶ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಎಲ್ಲ ರಂಗದಲ್ಲಿಯೂ ನಾವು ವಿಶೇಷವಾದಂಥ ಸಾಲವನ್ನು ನೀಡುವಂಥದ್ದನ್ನು ನಾವು ಮಾಡ್ತಾಯಿದ್ದೇವೆ. ಇವತ್ತು ಸ್ವಸಹಾಯ ಗುಂಪುಗಳು, ಮಹಿಳೆಯರು ಹೆಚ್ಚಾಗಿ ನಮ್ಮ ಸ್ವಸಹಾಯ ಗುಂಪುಗಳಲ್ಲಿ ಮಹಿಳೆಯರು ಇದ್ದಾರೆ. ಅವರಿಗೂ ಕೂಡ ನಾವು ಅವರ ಸ್ವಾವಲಂಬಿ ಜೀವನ ಈ ಕೊರೋನಾ ಅವಧಿಯಲ್ಲಿ ಕಷ್ಟಪಡಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರ ಬೇಡಿಕೆಗೆ ಅನುಗುಣವಾಗಿ ಬೇಕಾದಷ್ಟು ಸಾಲವನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಈ ರೀತಿಯಾಗಿ ಹಲವು ಕಾರ್ಯಕ್ರಮಗಳನ್ನು ನಾವು 14ನೇ ತಾರೀಕಿನಂದು ವಿಶೇಷವಾಗಿ ಕೃಷಿ ಸಾಲದ ಜೊತೆಗೆ
ಕೃಷಿಯೇತರ ಸಾಲಗಳನ್ನು ನೀಡಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು, ರೈತರು, ರೈತೇತರರು ಕೂಡ ತನ್ನ ಜೀವನವನ್ನು ರೂಪಿಸಿಕೊಳ್ಬೇಕನ್ನುವಂಥ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಸಹಕಾರಿ ಸಚಿವರ ಒಂದು ಉತ್ತೇಜನ ಇದಕ್ಕೆ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು, ಸಾಲ ಸಿಕ್ಕದವರಿಗೂ ಸಾಲ ಸಿಕ್ಕುವಂಥ, ಹೊಸಬರಿಗೂ ಸಾಲ ಕೊಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಅವರು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಭಾಗವಹಿಸ್ತಾ ಇದ್ದಾರೆ. ಇಲ್ಲಿಯ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ರವರು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಕಡೂರು ಶಾಸಕರಾದಂಥ ಬೆಳ್ಳಿ ಪ್ರಕಾಶ್ ಅವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಇಲ್ಲಿಯ ಶಾಸಕರು ವೇದವ್ಯಾಸ ಕಾಮತ್ ಅವರು, ಭರತ್ ಶೆಟ್ಟಿಯವರು, ಉಮಾನಾಥ್ ಕೋಟ್ಯಾನ್ರವರು, ಯು ಟಿ ಖಾದರ್ ಅವರು, ಇವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಭಾಗವಹಿಸುವುದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಅಗತ್ಯ. ಯಾಕೆ ಹೇಳಿದರೆ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ವ್ಯಕ್ತಿ ಸಾಲ ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ತನ್ನ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಮತ್ತು ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾಯಿದೆ. ನಮ್ಮ ಬ್ಯಾಂಕು ಬೆಳೀಲಿಕ್ಕೂ ಕೂಡ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಾವು ಬಂದ ನಂತರ ಸುಮಾರು 27 ವರ್ಷದಿಂದ ಈ ಬ್ಯಾಂಕು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಅದಕ್ಕೆ ನಾವೊಂದು ಕಾರಣ ಆದರೆ, ರೈತರು ಒಂದು ಕಾರಣ ಆದರೆ, ಅದಕ್ಕಿಂತ ಹೆಚ್ಚಾಗಿ ದೃಶ್ಯ ಮಾಧ್ಯಮದವರು ನಮಗೆ ಕೊಟ್ಟಂಥ ಸಹಕಾರದಿಂದಾಗಿ ಇವತ್ತು ನಮ್ಮ ಬ್ಯಾಂಕು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇದರ ಜೊತೆಯಲ್ಲಿ ಕೊರೋನಾ 1ನೇ ಅಲೆ ಮತ್ತು 2ನೇ ಅಲೆಯಲ್ಲಿ ಯಾರು ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಯಲ್ಲಿ ಕೃಷಿ ಸಾಲವನ್ನು ಪಡೆದಿದ್ದಾರೋ, ಕೃಷಿ ಸಾಲ ಪಡೆದು ಮರಣ ಹೊಂದಿದವರು ಯಾರಾದರೂ ಇದ್ದರೆ, ನಮ್ಮ ಲೆಕ್ಕ ಪ್ರಕಾರ 30/6/2021 ಸುಮಾರು 152 ಜನ ಕೃಷಿ ಸಾಲ ಪಡೆದಂಥ ರೈತರು ಮರಣ ಹೊಂದಿದ್ದಾರೆ. ನಾವೊಂದು ಚಿಂತನೆಯನ್ನು ರಾಜ್ಯ ಮಟ್ಟದಲ್ಲಿ ಸಹಕಾರಿ ಸಚಿವರು ಮತ್ತು ನಮ್ಮ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರ ಜೊತೆ ಕೂಡಿಕೊಂಡು ಯಾರು ಕೊರೋನಾ ಅವಧಿಯಲ್ಲಿ ನಿಧನ ಹೊಂದಿದ್ದಾರೆ ಅವರ ಕೃಷಿ ಸಾಲದಲ್ಲಿ 1 ಲಕ್ಷ ರೂಪಾಯಿ ಸಾಲವನ್ನು ಮನ್ನಾ ಮಾಡಬೇಕನ್ನುವಂಥ ಚಿಂತನೆಯನ್ನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ನಮ್ಮ ಎಪೆಕ್ಸ್ ಬ್ಯಾಂಕ್ ಮುಖಾಂತರ ಮಾಡಬೇಕನ್ನುವಂಥ ಚಿಂತನೆ ಮಾಡಿದ್ದೇವೆ. ಸುಮಾರು 152 ಜನರ 1 ಲಕ್ಷದವರೆಗಿನ ಸಾಲವನ್ನು, ಕೃಷಿ ಸಾಲವನ್ನು ನಾವು ಆ ದಿವಸ ಮನ್ನಾ ಮಾಡ್ತೇವೆ ಅಂತ ಕೂಡ ತಮಗೆ ಹೇಳ್ತಾ ಇದ್ದೇನೆ. ಸಹಕಾರಿ ರಂಗಡು ಸುದೀರ್ಘ 5 ವರ್ಷ ಸೇವೆ ಸಂದಾಯಿನ ಹಿರಿಯ ಸಹಕಾರಿ ಎನ್ಎಸ್ ಗೋಖಲೆ ಬೊಕ್ಕ ಎಸ್ಸಿಡಿಸಿಸಿ ಬ್ಯಾಂಕ್ದ ನಿರ್ದೇಶಕರು ಕೆಎಸ್ ದೇವರಾಜ್ರಿಗೂ ಉದ್ಯೋಗ ಕೊಡ್ತು ಶ್ರದ್ಧಾಂಜಲಿ ಸಂದಾದು ಅಕ್ಲೆಗೂ ನುಡಿನಮನದ ಗೌರವ ಸಂದಾಯರು. ಅವರು ಸುಮಾರು ಮಂಗಳೂರಿನ ಎಲೆಕ್ಟ್ರಿಕಲ್ KPTಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದುಕೊಂಡು
ಆಮೇಲೆ ಕೊಪ್ಪದ ಶಂಕರ್ ಟ್ರಾನ್ಸ್ಪೋರ್ಟ್, ಭದ್ರಾವತಿ ಐರನ್ ಸ್ಟೀಲ್, ಆಕಾಶವಾಣಿಯಲ್ಲಿ ಕೂಡ ಸೇವೆ ಸಲ್ಲಿಸಿದಂಥ ಒಬ್ಬ ಧೀಮಂತ ವ್ಯಕ್ತಿಯಾಗಿದ್ದಾರೆ. 71ರಲ್ಲಿ ಅವರು ಸಹಕಾರಿ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಸುಮಾರು 50 ವರ್ಷಗಳ ಸುದೀರ್ಘ ಕಾಲ ಈ ಕ್ಷೇತ್ರದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. 71ರಲ್ಲಿ ಅವರು ಮುಂಡಾಜೆ ಸಹಕಾರಿ ವ್ಯಾವಸಾಯಿಕ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರು ನಿಧನರಾಗುವವರೆಗೂ ಕೂಡ ಆ ಸಂಸ್ಥೆಯ ನಿರ್ದೇಶಕರಾಗಿದ್ದುಕೊಂಡು ಒಂದು ಚರಿತ್ರೆ ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಅದಲ್ಲದೆ ಅವರು 2 ಅವಧಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿದ್ದರು. ಬೆಳ್ತಂಗಡಿ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದರು. ಬೆಳ್ತಂಗಡಿ ಭೂ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕರಾಗಿದ್ದರು. ಮತ್ತು ಬೆಳ್ತಂಗಡಿ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 3 ಅವಧಿಗೆ ನಿರ್ದೇಶಕರಾಗಿದ್ದರು. ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ 1 ಅವಧಿಗೆ ನಿರ್ದೇಶಕರಾಗಿದ್ದರು. ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿದ್ದರು. ಮತ್ತು ದಕ್ಷಿಣ ಕನ್ನಡ ಕೃಷಿಕರ ಸಹಕಾರಿ ಮಾರಾಟ ಸಂಘದಲ್ಲಿ 2 ಅವಧಿಗೆ ಅಧ್ಯಕ್ಷರಾಗಿದ್ದರು SKSMSನಲ್ಲಿ. ಬೆಳ್ತಂಗಡಿ ಭೂ ಅಭಿವೃದ್ಧಿಯಲ್ಲಿಯೂ ಕೂಡ ನಿರ್ದೇಶಕರಾಗಿದ್ದರು. ಕರ್ನಾಟಕ ರಾಜ್ಯ ಸಹಕಾರಿ ಕೈಗಾರಿಕಾ ಬ್ಯಾಂಕಿನ ನಿರ್ದೇಶಕರು ಆಗಿದ್ದರು. ಹೀಗೆ 10 ಹಲವು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದಂಥ ಒಬ್ಬ ಧೀಮಂತ ಸಹಕಾರಿಗೆ ನಾವು ಇವತ್ತು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿದ್ದಂಥ KS ದೇವರಾಜರವರು 3/7/21ರಂದು ನಿಧನರಾಗಿದ್ದಾರೆ. ಅವರು 2003ರಿಂದ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿ ಸುಮಾರು 18 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಲೂ ಕೂಡ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿಯೇ ಇದ್ದರು. ಆನೆಕಲ್ಲು ಕೃಷಿಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡಿದ್ದರು. ಹಾಗೂ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿಯೂ ಕೂಡ ಒಂದು ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಕೃಷಿಕರಾಗಿ ಸುಳ್ಯ ಮತ್ತು ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಹಕಾರಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಒಬ್ಬ ಧೀಮಂತ ನಾಯಕ ಕೂಡ ಹೌದು. ಅದರ ಜೊತೆಗೆ ಸುಬ್ರಹ್ಮಣ್ಯ ಪಂಚಾಯತ್ನ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಕೂಡ 2 ಅವಧಿಯಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಇಬ್ಬರು ಸಹಕಾರಿ ಧೀಮಂತ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ದುಃಖ ಆಗ್ತಾಯಿದೆ. ಅವರಿಗೆ ಭಾವಪೂರ್ಣವಾದಂಥ ಶ್ರದ್ಧಾಂಜಲಿಯನ್ನು ಸಮರ್ಪಿಸಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತೇವೆ. SCDCC ಬ್ಯಾಂಕ್ದ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ರವೀಂದ್ರ, ನಿರ್ದೇಶಕರು ನಿರಂಜನ್, TG ರಾಜಾರಾಮ್ ಭಟ್, ಭಾಸ್ಕರ್ S ಕೋಟ್ಯಾನ್, M ವಾದಿರಾಜ್ ಶೆಟ್ಟಿ, S ರಾಜು ಪೂಜಾರಿ, ಶಶಿಕುಮಾರ್ ರೈ, SB ಜಯರಾಮ್ ರೈ, ಐಕಳ ಬಾಬಾ ದೇವಿಪ್ರಸಾದ್ ಶೆಟ್ಟಿ, K ಹರಿಶ್ಚಂದ್ರ, M ಮಹೇಶ್ವರ್ ಹೆಗ್ಡೆ, ಅಶೋಕ್ ಕುಮಾರ್ ಶೆಟ್ಟಿ, ಮೋನಪ್ಪ ಶೆಟ್ಟಿ ಎಕ್ಕಾರ್, K ಜಯರಾಜ್ ವಿ, ಸದಾಶಿವ ಉಳ್ಳಾಲ್, ರಾಜೇಶ್ ರಾವ್ ಇಂಚಿತ ಪ್ರಮುಖರು ಸುದ್ದಿಗೋಷ್ಠಿಗೆ ಇದ್ದಾರೆ.